ಶುಭ ಸಂದರ್ಭದಲ್ಲಿ ಅವರನ್ನ ಸ್ಮರಣೆ ಮಾಡುತ್ತಾ ಮತ್ತು ಅವರ ಪಾದಗಳಿಗೆ ನನಗೆ ವಿಶ್ವಾಸ ಇದೆ, ಅವರು ಇವತ್ತು ಎಲ್ಲೇ ಇದ್ರೂ ಕೂಡ ಈ ಒಂದು ಸಭೆಗೆ ಹರಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ಅವರನ್ನು ಸ್ಮರಣೆ ಮಾಡುತ್ತಾ ಅವರದೇ ದಾರಿಯಲ್ಲಿ ಇನ್ನೂ ಪ್ರಜ್ವಲವಾಗಿ ಆದಿಚುಂಚನಗಿರಿ ಮಠವನ್ನ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ, ಸಂಘ ಸಂಸ್ಥೆಗಳನ್ನ ಬೆಳೆಸ್ತಾ ಇರುವಂತ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದನೆಯನ್ನ ಸಲ್ಲಿಸುತ್ತಾ ಈ ಜಿಲ್ಲೆಯ ಮಠದ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರನ್ನ ಒಗ್ಗಟ್ಟು ಮಾಡ್ತಾ ಇರುವಂತ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸಿ, ವೇದಿಕೆಯಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸ್ವಾಮೀಜಿಯವರ ಪಾದಕ್ಕೆ ವಂದನೆಯನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಸದಾನಂದ ಗೌಡ್ರೆ, ಮಂತ್ರಿಗಳಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಸಂಸದರಾಗಿರುವಂಥ ಜಗ್ಗೇಶ್ ಅವರೇ, ಶ್ರವಣಬೆಳಗೊಳದ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಭೋಜೇಗೌಡ್ರೆ, ತೀರ್ಥರಾಮ ಅವರೇ, ಕುರಿಂಜಿ ವೆಂಕಟರಮ ಗೌಡ್ರ ಸುಪುತ್ರರಾಗಿರುವಂಥ ಚಿದಾನಂದ್ ಅವರೇ, ರೇಣುಕಾ ಪ್ರಸಾದ್ ಅವರೇ, ವೇದಿಕೆಯಲ್ಲಿರುವಂಥ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಈ ಭಾಗದ ನಮ್ಮೆಲ್ಲ ಮುಖಂಡರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವಂಥ ಎಲ್ಲ ಒಕ್ಕಲಿಗ ಬಂಧುಗಳೇ, ಬೇರೆ ಬೇರೆ ಜಾತಿಯ ಬಂಧುಗಳು ಕೂಡ ಅವರ ಮುಖವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಒಕ್ಕಲಿಗ ಸಮಾಜ ಒಂದು ಜಾಗೃತ ಸಮಾಜ. ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತ ಸಮಾಜ. ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ ಧಾರ್ಮಿಕತೆಯೊಂದಿಗೆ ಜೋಡಣೆ ಆಗಿರುವಂಥ ಸಮಾಜ. ಹಲವಾರು ದೇವಸ್ಥಾನಗಳ ಮೊಕ್ತೇಶ್ವರಾಗಿ ಬೇರೆ ಬೇರೆ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥ ಒಂದು ಸಮಾಜ, ಅದು ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ. ಆದಿಚುಂಚನಗಿರಿ ಮಠ ಇಡೀ ರಾಜ್ಯ ಮತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಮಠ ಆಗಿತ್ತು. ಆದರೆ 70ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಕ್ಕಲಿಗರಿದ್ದಾರೆ ಅನ್ನುವಂಥ ಒಂದು ಭಾವವನ್ನ ಅರ್ಥ ಮಾಡಿಕೊಂಡು ಅವತ್ತಿನ ಸ್ವಾಮೀಜಿ ಇಲ್ಲಿ ಒಕ್ಕಲಿಗರ ಜೊತೆ ಜೋಡಣೆ ಆಗುವಂತ ಕೆಲಸವನ್ನ ಮಾಡಿದ್ರು. ಆದಿಚುಂಚನಗಿರಿ ಮಠ ಇವತ್ತು ಕೇವಲ ಒಂದು ಮಠವಾಗಿ ಉಳ್ಕೊಂಡಿಲ್ಲ. ಈ ಮಠ ಇವತ್ತು ದೇಶದ ಬೇರೆ ಬೇರೆ ಭಾಗದ ನಾಥಪಂಥದ ಮಠದ ಜೊತೆ ಜೋಡಣೆ ಆಗ್ತಾ ಇದೆ. ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಕೇವಲ ಒಕ್ಕಲಿಗರ ಒಬ್ಬ ಸ್ವಾಮೀಜಿ ಆಗಿ ಉಳ್ಕೊಂಡಿಲ್ಲ. ಅವರು ನೊಂದು ಬರುವಂತ ಚಿಕ್ಕ ಪುಟ್ಟ ಜಾತಿಯವರಿಗೆ ಕೂಡ ಧೈರ್ಯವನ್ನು ತುಂಬುವಂತ ಒಂದು ಸ್ವಾಮೀಜಿಯಾಗಿ ಇವತ್ತು ಮೂಡ್ತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯ, ಇದು ನಮ್ಮ ಖುಷಿ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಜೊತೆಗೆ ಅವರಿರುವಂತ ಸಂಬಂಧ, ಈ ದೇಶದ ಪ್ರಧಾನಿ ಯಾವುದೇ ಮಠಾಧೀಶರ ಸಭೆ ಕರೆದಾಗ ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳನ್ನ ಕರೆದೇ ಕರೀತಾರೆ ಅನ್ನುವಂತ ಒಂದು ನಮ್ಮ ವಿಶ್ವಾಸ ಮತ್ತು ಆ ಎತ್ತರಕ್ಕೆ ಬೆಳೆದಿರುವಂತ ಸ್ವಾಮೀಜಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು. ಆ ರೀತಿಯ ಒಂದು ವಿದ್ವತ್ವ ಅವರ ಹತ್ರ ಇದೆ, ಆ ರೀತಿಯ ಒಂದು ಶಕ್ತಿ ಅವರ ಹತ್ರ ಇದೆ, ಆ ರೀತಿಯ ಒಂದು ಪ್ರಭಾವ ಇವತ್ತು ನಮ್ಮ ಒಕ್ಕಲಿಗರ ಮಠ ಅಥವಾ ಆದಿಚುಂಚನಗಿರಿ ಮಠ ದೇಶದಲ್ಲಿ ಬೆಳೆಸ್ಕೊಂಡಿದೆ. ಡೆಲ್ಲಿಯಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ. ಅವರ ಮಠಕ್ಕೆ ಬಂದಾಗ ಎಂದು ಕೂಡ ಕನ್ನಡದ ಯಾವುದೇ ಸ್ವಾಮೀಜಿಯನ್ನು ನಾನು ಕಂಡಿಲ್ಲ. ಬೇರೆ ಬೇರೆ ರಾಜ್ಯಗಳ ಸ್ವಾಮೀಜಿ ಅವರ ಜೊತೆ ಚರ್ಚೆಗೆ ಬರ್ತಾರೆ. ಅದು ಗುಜರಾತಿಂದ ಸ್ವಾಮೀಜಿಗಳಿರ್ಬೋದು, ರಾಜಸ್ಥಾನದ ಸ್ವಾಮೀಜಿಗಳಿರ್ಬೋದು, ಉತ್ತರ ಪ್ರದೇಶದ ಸ್ವಾಮೀಜಿಗಳಿರ್ಬೋದು. ಆ ರೀತಿ ಬೇರೆ ಬೇರೆ ರಾಜ್ಯಗಳ ಪ್ರಭಾವಿ ಮಠಗಳ
ಒಂದು ಮಠ, ಅದು ಆದಿಚುಂಚನಗಿರಿ ಮಠವಾಗಿ ಇವತ್ತು ಬೆಳೀತಾ ಇದೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕೇವಲ ದಕ್ಷಿಣ ಕನ್ನಡ ಅಲ್ಲ, ಕೇವಲ ಮಂಡ್ಯ ಅಲ್ಲ, ಕೇವಲ ದಕ್ಷಿಣ ಕರ್ನಾಟಕದ ಭಾಗ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಬೆಳೆಯುವಂತ ಒಂದು ಮಠವಾಗಿ ಬೆಳೆದಿದೆ. ಸ್ವಾಮೀಜಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗರು ಹಿಂದುತ್ವದ ಜೊತೆಗೆ ಜೋಡಣೆ ಆದಂತವ್ರು, ಇಲ್ಲಿ ಎಲ್ಲ ಪಕ್ಷದವರು ಕೂತಿದ್ದಾರೆ, ಆದ್ರೆ ಹಿಂದುತ್ವ ಬಿಟ್ಟು ನಾವು ಇಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಮಠ ಉಳಿದಿರುವುದು ಅದು ಹಿಂದುತ್ವದ ಆಧಾರದಲ್ಲಿ, ನಮ್ಮ ಮಂದಿರ ಉಳಿದಿರುವುದು ಹಿಂದುತ್ವದ ಆಧಾರದಲ್ಲಿ, ನಿಮ್ಮಂತ ಕಾವಿ ಬಟ್ಟೆ ಇವತ್ತು ಉಳಿದಿದೆ ಅಂದ್ರೆ ಅದು ಹಿಂದುತ್ವದ ಆಧಾರದಲ್ಲಿ. ಯಾವಾಗ ಹಿಂದುತ್ವ ಇಲ್ವೋ, ಯಾವ ಭಾಗ ಬೇರೆ ದೇಶವಾಗಿ ಹೋಯಿತು ಅವತ್ತು ಅಲ್ಲಿ ಇವತ್ತು ಹಿಂದುತ್ವ ಇಲ್ಲ, ಅಲ್ಲಿ ಕಾವಿ ಬಟ್ಟೆ ಇಲ್ಲ, ಅಲ್ಲಿ ಮಠ ಇಲ್ಲ, ಅಲ್ಲಿ ಮಂದಿರ ಇಲ್ಲ. ಅದಕ್ಕಾಗಿ ನಮ್ಮ ಈ ಭಾಗದ ಜನ ದೇಶದ ಜೊತೆ, ದೇಶಭಕ್ತಿಯ ಜೊತೆ, ಮಠ ಮಂದಿರ ಜೊತೆ, ಅವರವರಿರುವಂತ ದೇವಸ್ಥಾನಗಳ ಜೊತೆ ವಿಶೇಷವಾಗಿ ಜೋಡಣೆ ಆಗಿರುವಂತ ಸಮುದಾಯ ನಮ್ಮ ಸಮುದಾಯ ಇಲ್ಲಿ ಕೂತಿದ್ದಾರೆ. ಇಂಥ ಒಂದು ಸಮುದಾಯ ಇವತ್ತು ಮಠ ಮಂದಿರಗಳು, ನಮ್ಮ ಸಮುದಾಯ ಯಾರು ಬೆಳೆದವರಿದ್ದೀವಿ, ಬಿದ್ದವರನ್ನ ಮೇಲಕ್ಕೆತ್ತುವಂತ ಕೆಲಸ ಆಗ್ಬೇಕು. ನಮ್ಮ ಸಮಾಜದ ಒಗ್ಗಟ್ಟು ಅಂತಂದ್ರೆ ವಾಪಸ್ ಹೋದ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಎದೆ ಒಪ್ಪಿಸಿ ಹೇಳ್ಬೋದು, ಆದ್ರೆ ಇನ್ನೊಂದು ಸಮಾಜವನ್ನ ತುಳಿಯೋದಕ್ಕಾಗಿ ಅಲ್ಲ. ಇನ್ನೊಂದು ಸಮಾಜದಲ್ಲಿರುವ ಮತ್ತು ನಮ್ಮ ಸಮಾಜದಲ್ಲಿರುವಂತ ಬಿದ್ದವರನ್ನ ಮೇಲಕ್ಕೆತ್ತುವುದಕ್ಕಾಗಿ ನಮ್ಮ ಸಮಾಜ ಇದೆ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅದು ಸತ್ಯ ಇದೆ. ಅದಕ್ಕಾಗಿ ಇವತ್ತು ಈ ಒಂದು ಅತ್ಯಂತ ಜಾಗೃತ ಸಮಾಜ ಏನು ಇಲ್ಲಿ ಕೂತಿದೆ, ಬರುವಂತ ದಿನಗಳಲ್ಲಿ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ನಾವು ಮಠವನ್ನ ಯಾಕೆ ಬೆಳೆಸಬೇಕು? ಮಠವನ್ನ ಬೆಳೆಸುವುದು ಕೇವಲ ಮಠಕ್ಕಾಗಿ ಅಲ್ಲ. ಈ ಮಠ ಇವತ್ತು ಯಾರಿಗೆ ಶಕ್ತಿ ಇಲ್ಲ, ಆ ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅಂಗವಿಕಲರ ಶಾಲೆ ಇರ್ಬೋದು, ಅಂಗವಿಕಲರಿಗಾಗಿ ವಸತಿ ಶಾಲೆ ಇರ್ಬೋದು, ಅಂಗವಿಕಲರ ಕೆಲಸ ಮಾಡುವಂತ ಒಂದು ಮಠವಾಗಿ ಇದು ರೂಪುಗೊಂಡಿದೆ. ಬಡವರ ಮಕ್ಕಳನ್ನ ಹುಡ್ಕೊಂಡು ಬಂದು ತನ್ನ ಮಠದಲ್ಲಿ ಬೆಳೆಸಿ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಮ್ಮ ಆದಿಚುಂಚನಗಿರಿ ಮಠ ಮಾಡ್ತಾ ಇದೆ. ಅದಕ್ಕಾಗಿ ಈ ಮಠವನ್ನ ನಾವು ಬೆಳೆಸಬೇಕಾಗಿದೆ, ಅದಕ್ಕಾಗಿ ಈ ಮಠದ ಜೊತೆ ನಾವು ನಿಲ್ಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಶಾಲೆ ಇದೆ. ನಂಗೆ ಅನ್ಸುತ್ತೆ ಒಕ್ಕಲಿಗರು ಇರುವಂತ ಅಥವಾ ಈ ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ಕೂಡ ಈ ರೀತಿಯ ಒಂದೊಂದು ಶಾಲೆ ಆದಾಗ ನಮ್ಮ ವಿಚಾರದ, ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಶಿಕ್ಷಣ ಸಿಗ್ತಾ ಇದೆ. ಆದಿಚುಂಚನಗಿರಿ ಮಠಕ್ಕೆ ಮಕ್ಕಳನ್ನ ಯಾಕೆ ತಂದೆ ತಾಯಿ ಕಳಿಸ್ತಾರೆ? ನಾನು ಶಾಲೆಯ ಕಾರ್ಯಕ್ರಮದಲ್ಲಿ 4 ದಿನದ ಹಿಂದೆ ಭಾಗವಹಿಸಿದ್ದೆ ಬೆಳ್ಳೂರು ಕ್ರಾಸ್ ಅಲ್ಲಿ ಆದಿಚುಂಚನಗಿರಿಯಲ್ಲಿ. ಯಾಕೆ ತಾಯಂದ್ರು ಕಳಿಸ್ತಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರದ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಸಿಗ್ಬೇಕನ್ನುವಂತ ಕಾರಣಕ್ಕಾಗಿ ಕಳಿಸ್ತಾರೆ. ಅದಕ್ಕಾಗಿ ಈ ರೀತಿಯ ಸಂಸ್ಕಾರಯುತ ಧಾರ್ಮಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕತೆ ಸಿಗುವಂತ ಕೆಲಸ ನಮ್ಮ ತಾಲೂಕುಗಳಲ್ಲಿ ಕೂಡ ಆಗ್ಬೇಕಾಗಿದೆ. ಆ ದೃಷ್ಟಿಯಿಂದ ನನಗೆ ವಿಶ್ವಾಸ ಇದೆ. ಆದಿಚುಂಚನಗಿರಿ ಶ್ರೀಗಳು ಇವತ್ತು ಸುಮಾರು 400 ಶಾಲೆಗಳನ್ನ, 400 ಸಂಸ್ಥೆಗಳನ್ನ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಇವರು ಬಂದ ಮೇಲೆ ಸುಮಾರು 70 ಸಂಸ್ಥೆಗಳನ್ನೇನು ಕಟ್ಟಿದ್ದೀರಿ. ನಮ್ಮ 5-6 ತಾಲೂಕಲ್ಲಿ ಕೂಡ ದಯಮಾಡಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಇಲ್ಲಿರುವಂತ ಮಕ್ಕಳಿಗೆ ಸಂಸಾರಯುತ ಶಿಕ್ಷಣವನ್ನ ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನು ನಾನು ಆದಿಚುಂಚನಗಿರಿ ಶ್ರೀಗೆ ಮಾಡ್ತೀನಿ. ಯಾಕಂದ್ರೆ ಕಳೆದ ಬಾರಿ ಬೆಳ್ಳೂರು ಕ್ರಾಸಿಗೆ ಹೋದಾಗ ಕೂಡ ಶಿಕ್ಷಣದ ಜೊತೆ ಜೋಡಣೆ ಆದಂತಹ ಮಕ್ಕಳನ್ನ, ಜಾತಿ ಇರ್ಲಿಲ್ಲ, ಧರ್ಮ ಇರ್ಲಿಲ್ಲ, ಆ ಶಾಲೆಗೆ ಎಲ್ಲ ಮುಸಲ್ಮಾನರ ತಾಯಂದ್ರು ಕೂಡ ಮಾತೃಭೋಜನದಲ್ಲಿ ಬಂದು ಭಾಗವಹಿಸಿ ಇವತ್ತು ನಮ್ಗೆ ಮಾತೃಭೋಜನವನ್ನ ಉಣಬಡಿಸಿದ್ರು. ಅಂದ್ರೆ ಆ ರೀತಿ ಒಂದು ಬಾಂಧವ್ಯ ಇವತ್ತು ಆದಿಚುಂಚನಗಿರಿಯ ಮಠದ ಜೊತೆಗೆ ಇದೆ. ಆ ಒಂದು ಬಾಂಧವ್ಯ ಇಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಆಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ಸಾಲಿಲ್ಲಣ್ಣ, ಧ್ವನಿ ಕೇಳಲಿಲ್ಲ. ಅಶ್ವಾಗ್ತಾ ಇದೆಯಾ? ಜೋರಾಗಿ ಹೇಳಿ. ಯಾವುದೇ ಪಕ್ಷಕ್ಕೆ, ಯಾವುದೇ ಜಾತಿಗೆ ಭಾರತ್ ಮಾತಾಕಿ ಹೇಳೋದಕ್ಕೆ ತೊಂದರೆ ಇಲ್ಲ ತಾನೆ? ಅದಕ್ಕಾಗಿ ಜೋರಾಗಿ ಹೇಳಿ. ಬೋಲೋ ಭಾರತ್ ಮಾತಾಕಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.